ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಹಾಗೂ ಉಡುಪಿಯ ದ್ವಿತೀಯ ಸ್ಥಾನೀಯ ಆಗಿದೆ. ಆಳ್ವಾಸ್ ಮೂಡಬಿದ್ರೆ ಕಾಲೇಜಿನ ಅನನ್ಯ ಅವರು ವಾಣಿಜ್ಯ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಅನ್ನು ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಗ್ಗಳಿಕೆ ಮೂಡಿಸಿದ್ದಾರೆ. ಅನನ್ಯ ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 600 ಅಂಕ ಪಡೆದ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಇನ್ನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಅನನ್ಯ ಭಟ್ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಮೂಲತಃ ಕೊಡಗಿನ ಕುಶಲನಗರದ ಅಶೋಕ್ ಮತ್ತು ನಳಿನಿ ದಂಪತಿಯ ಪುತ್ರಿ ತನ್ನ ತಂದೆ ತಾಯಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮೊದಲಿಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವ, ಶಿಕ್ಷಕರು ಹಾಗೂ ಎಲ್ಲ ಆಡಳಿತ ಸಮಿತಿಯ ಪ್ರಮುಖರಿಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ತಾನು ಶ್ರಮಪಟ್ಟು ಅಭ್ಯಾಸ ಮಾಡಿದ್ದರಿಂದ ಈ ಸಾಧನೆ ಸಾಧ್ಯವಾಗಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ವಿದ್ಯಾಭ್ಯಾಸವನ್ನ ಆರಂಭಿಸ್ತಾ ಇದ್ದೆ. ಇದು ನನ್ನ ಶಿಕ್ಷಣಕ್ಕೆ ಪೂರಕವಾಯಿತು ಎಂದು ಹೇಳಿದ್ದಾರೆ. ಇನ್ನು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವ ವಿದ್ಯಾರ್ಥಿನಿ ಅನನ್ಯ ಸಾಧನೆಗೆ ಹರ್ಷವನ್ನು ವ್ಯಕ್ತಪಡಿಸಿ ಆಕೆಯನ್ನ ಅಭಿನಂದಿಸಿದ್ದಾರೆ. ಇವತ್ತು ತುಂಬ ಖುಷಿಯಾಗಿದೆ. 600ಗೆ 600 ತೆಗೆದು ನಾನು ಓದ್ತಿರೋದು ಆಳ್ವಾಸ್ ಕಾಲೇಜಲ್ಲಿ. ಇದಕ್ಕೆ ನಾನು ಒಬ್ಳದೇ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಥ್ಯಾಂಕ್ಸ್ ಮೋಹನ್ ಆಳ್ವಾ ಸರ್ ಚೇರ್ಮನಿಗೆ, ಪ್ರಿನ್ಸಿಪಲ್ ಆಗಿರ್ಬೋದು ಮೊಹಮ್ಮದ್ ಸದಾಕತ್ ಸರ್, ಪ್ರಶಾಂತ್ ಸರ್, ವೇಣುಗೋಪಾಲ್ ಸರ್ ಡೀನ್ ಆಗಿರ್ಬೋದು. ನಾನು ಟೀಚ್ ಮಾಡಿದೆಲ್ಲ ಲೆಕ್ಚರ್ಸ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಅಪ್ಪ ಅಮ್ಮಂಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾನು ಓದಿದ್ದು ಇವ್ರ ಸ್ಟಡಿಯಾರ್ಸ್ ನನಗೆ ಪ್ರಾಪರಾಗಿ ಗೈಡ್ ಮಾಡ್ತು. ಇವರು ಇಟ್ಟಿದ್ದ ಸ್ಟಡಿಯಾರ್ಸಲ್ಲೆಲ್ಲ ಯುಟಿಲೈಸ್ ಮಾಡಿಕೊಂಡೆ. ಬೆಳಗ್ಗೆ 4:45ಇಂದ 6 ತನಕ ಓದಿ ಕಾಲೇಜ್ಗೆ ಹೋಗಿ ಮತ್ತೆ ಬಂದಮೇಲೆ CS ಕೋಚಿಂಗ್ ಇರ್ತಿತ್ತು. ಅದನ್ನು ಮುಗಿಸ್ಕೊಂಡು ಮತ್ತೆ 10:30 ತನಕ ಓದ್ತಿದ್ದೆ. ಓವರ್ ನೈಟ್ ಏನು ಸ್ಟಡಿ ಮಾಡ್ತಿರಲಿಲ್ಲ, ಡೈಲಿ ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಿದ್ದೆ. ಇವ್ರು ಹೇಳ್ಕೊಟ್ಟಿದ್ದು ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಕೇಳ್ತಿದ್ದೆ. ಅದು ಯೂಸ್ ಆಯಿತು.